ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನ ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಕ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ: ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ 0820 2544 206 9945801594 9483932325 www.naturecureparika.com. ನಮಸ್ಕಾರ. ಇದು ಸೌಖ್ಯವನ ಸೌಖ್ಯ ಸಂಧಾನ ವಿಶೇಷ ಕಾರ್ಯಕ್ರಮ. ಈ ದಿವಸ ಡಾಕ್ಟರ್ ಹರ್ಷಿತಾ ರೈ ಅವರು ಸೋರಿಯಾಸಿಸ್ ಕಾಯಿಲೆ ಬಗ್ಗೆ ಮಾತಾಡ್ತಾರೆ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಸೋರಿಯಾಸಿಸನ್ನು ಯಾವ ರೀತಿಯಲ್ಲಿ ನಿಯಂತ್ರಿಸಬಹುದು ಮತ್ತು ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋ ಬಗ್ಗೆ ಇವತ್ತು ಅವರು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಡಾಕ್ಟರ್ ಹರ್ಷಿತಾ ರೈ ಅವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಸೌಖ್ಯವನ. ಇದು ಉಡುಪಿ ಜಿಲ್ಲೆಯ ಮಣಿಪಾಲ ಸಮೀಪದ ಪರೀಕ ಗ್ರಾಮದಲ್ಲಿ ಸುವರ್ಣ ನದಿ ಸನಿಹದಲ್ಲಿ ಇರುವಂಥ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಈ ಸೌಖ್ಯವನ ಚಿಕಿತ್ಸಾ ಕೇಂದ್ರದ ವೈದ್ಯಾಧಿಕಾರಿಯಾಗಿರುವಂಥ ಡಾಕ್ಟರ್ ಹರ್ಷಿತಾ ರೈ ಅವರು ಇವತ್ತು ಸೋರಿಯಾಸಿಸ್ ಕಾಯಿಲೆಯ ಗುಣಲಕ್ಷಣಗಳು ಮತ್ತು ಅದಕ್ಕೆ ಬೇಕಾದ ಪರಿಹಾರಗಳು, ಅದು ಕೂಡ ಬಹುಮುಖ್ಯವಾಗಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಮೂಲಕ ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಎಸ್ ಡಾಕ್ಟರ್, ನಾನು ನಿಮಗೆ ಪ್ರೀತಿಯಿಂದ ಸ್ವಾಗತ ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ. ಎಸ್, ಇದು ಬಹುಮುಖ್ಯವಾಗಿ ಸೋರಿಯಾಸಿಸ್ ಇದರ ಗುಣಲಕ್ಷಣಗಳು ಯಾವ ರೀತಿ ಏನು ಅಂತ, ಒಬ್ಬ ವ್ಯಕ್ತಿಗೆ ಸೋರಿಯಾಸಿಸ್ ಅದು ತಗುಲುವ ಅಥವಾ ಏನು ಬಂದಿರುವಂಥ ಗುಣಲಕ್ಷಣವನ್ನು ನಾವು ಯಾವ ರೀತಿಯಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ? ಸೋರಿಯಾಸಿಸ್ ಅನ್ನುವಂತಹದ್ದು ಕ್ರೋನಿಕ್ ಆಟೋಇಮ್ಯೂನ್ ಡಿಸೀಸ್ ಅಂತ ಇದನ್ನು ಹೇಳ್ತೇವೆ. ಅಂದರೆ ನಮ್ಮಲ್ಲಿರುವಂತಹ ಇಮ್ಯುನಿಟಿಯಲ್ಲಿರುವ ಇಂಬ್ಯಾಲೆನ್ಸಿಂದಾಗಿ ಬರುವಂತಹ ಒಂದು ರೋಗ. ಇದು ಒಂದು ನಮ್ಮ ದೇಹದ ಪ್ರತಿರೋಧ ಶಕ್ತಿಯಿಂದ ಅಲ್ಲಿರುವಂತಹ ಇಂಬ್ಯಾಲೆನ್ಸಸ್, ಅದರಿಂದ ಬರುವಂತಹ ರೋಗ ಇದು. ಈ ಸೋರಿಯಾಸಿಸ್ ಅನ್ನುವಂತಹ ವರ್ಡ್ ಗ್ರೀಕ್ ವರ್ಡ್ ಸೋರಾ ಅನ್ನೋದ್ರಿಂದ ಬಂದಿದೆ. ಅಂದರೆ ಇಚ್ಚಿಂಗ್ ಅಂತ. ಇಚ್ಚಿಂಗ್ ಅಂದರೆ ತುರಿಸುವಂತಹದ್ದು. ಓಕೆ. ಇದರಲ್ಲಿ ನಾವು ಮೇಯ್ನ್ ಆಗಿ ನೋಡುವಂಥ ಇದರ ಗುಣಲಕ್ಷಣ ಹೇಗಿರ್ತದೆ ಅಂದರೆ, ಅದಕ್ಕಿಂತ ಮೊದಲು ನಾನು ಹೇಳ್ತೇನೆ ಸೋರಿಯಾಸಿಸ್ ಹೇಗೆ ಬರ್ತದೆ ಅಂತ. ಸೋರಿಯಾಸಿಸ್ ನಮ್ಮ ಸ್ಕಿನ್ನಲ್ಲಿ ಸ್ಕಿನ್ ಸೆಲ್ ಫಾರ್ಮೇಷನ್ ಇರುವಂತಹದ್ದು ನಾರ್ಮಲ್. ಈಗ ನಾರ್ಮಲ್ ಹ್ಯೂಮನ್ ಬೀಯಿಂಗಲ್ಲಿ ನೋಡಬೇಕಿದ್ರೆ ಅದು ಒಂದು 21 ಡೇಸಿಗೊಮ್ಮೆ ನಮ್ಮ ಸೂಪರ್ಫಿಷಿಯಲ್ ಸ್ಕಿನ್, ಅದನ್ನು ಎಪಿಡರ್ಮಿಸ್ ಅಂತ ನಾವು ಹೇಳ್ತೀವಿ, ಅದು ಎವ್ರಿ 21 ಡೇಸಿಗೊಮ್ಮೆ ನ್ಯೂಲಿ ಫಾರ್ಮ್ ಆಗುವಂತಹದ್ದು. ಅದೇ ಇದು ನಾವೀಗ ಇಲ್ಲಿ ಸೋರಿಯಾಸಿಸ್ ಪೇಷಂಟ್ಸಲ್ಲಿ ತಗೊಂಡಾಗ ತುಂಬ ರ್ಯಾಪಿಡ್ ಆದಂತಹ ಸ್ಕಿನ್ ಗ್ರೋಯಿಂಗ್ ಇರ್ತದೆ. ಅದರಲ್ಲಿ ಸ್ಕಿನ್ ಫಾರ್ಮೇಷನ್ ಇರುವಂತಹದ್ದು ಎವ್ರಿ 2 to 3 days ಒನ್ಸ್ ಸ್ಕಿನ್ ಫಾರ್ಮೇಷನ್ ರ್ಯಾಪಿಡ್ ಆಗಿರೋದ್ರಿಂದ ನಮ್ಮಲ್ಲಿ ಯಾವಾಗ ಸ್ಕಿನ್ ಫಾರ್ಮೇಷನ್ ಆಗ್ತದೆ ಆವಾಗ ಆಲ್ರೆಡಿ ಇದ್ದಂತಹ ಸ್ಕಿನ್ನ ಡೈ ಆಗಿ ಹೋಗಬೇಕು, ಅದು ಡೆಡ್ ಸ್ಕಿನ್ ಆಗಿ ಹೋಗುವಂತಹದ್ದು. ಅದೇ ಈಗ ಸೋರಿಯಾಸಿಸಲ್ಲಿ ಅಷ್ಟೊಂದು ರ್ಯಾಪಿಡ್ ಆಗಿ ಸ್ಕಿನ್ ಫಾರ್ಮೇಷನ್ ಇರೋದ್ರಿಂದ ಡೆಡ್ ಸ್ಕಿನ್ ಕೂಡ ಜಾಸ್ತಿ ಆಗುವಂತಹದ್ದು. ಅದರ ಗುಣಲಕ್ಷಣ ನಾವು ಹೇಗೆ ನೋಡ್ಬೋದು ಅಂದರೆ, ವೈಟ್ ಪ್ಯಾಚಸ್. ಈಗ ಯಾವ ವ್ಯಕ್ತಿಗೆ ಯಾವ ಪ್ಲೇಸಲ್ಲಿ ಅದು ಸೋರಿಯಾಸಿಸ್ ಅನ್ನುವಂತಹದ್ದು ಬಂದಿದೆ ಅಲ್ಲಿ ಏನಿರ್ತದೆ, ವೈಟ್ ಪ್ಯಾಚಸ್ ಇರ್ತದೆ. ಅದು ಸ್ಕೇಲಿ ಟೈಪ್ ಇರ್ತದೆ. ಸ್ಕೇಲಿ ಟೈಪ್ ಆಗಿರುವಂತಹ ವೈಟ್ ಪ್ಯಾಚಸ್ ಇರುವಂತಹದ್ದು. ಈಗ ಎಲ್ಲ ವೈಟ್ ಪ್ಯಾಚಸ್ಗಳು ಸೋರಿಯಾಸಿಸ್ ಲಕ್ಷಣ ಆಗಿರುತ್ತಾ? ಇಲ್ಲ. ಅಂದರೆ ಸೋರಿಯಾಸಿಸ್ ಏನಿರುತ್ತೆ, ಬೇರೆ ಸ್ಕಿನ್ ಟೈಪಲ್ಲಿ ಈಗ ಎಕ್ಸಿಮಾ ಇರ್ಬೋದು, ಬೇರೆ ಕಂಡೀಷನಲ್ಲಿ ಈಗ ಒಂದು ಕಾಯಿಲೆ ಬಂತು ಅಂದರೆ ಅದು ತುಂಬ ಫಾಸ್ಟಾಗಿ ಗ್ರೋ ಆಗ್ತದೆ, ಸ್ಪ್ರೆಡ್ ಆಗುವಂಥದ್ದು. ಬಟ್ ಈ ಸೋರಿಯಾಸಿಸಲ್ಲಿ ನಾವು ಕಂಪ್ಯಾರಿಟಿವ್ಲಿ ತುಂಬ ಕಮ್ಮಿ, ಅದು ಲೈಕ್ ಟೈಮ್ ತುಂಬ ಜಾಸ್ತಿ ತಗೊಳ್ತದೆ ಅದು ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗಲಿಕ್ಕೆ. ರ್ಯಾಪಿಡ್ ಸ್ಪ್ರೆಡಿಂಗ್ ಅಷ್ಟೊಂದು ಇರೋದಿಲ್ಲ. ಇದು ಒಂದು ಮೇನ್ ಡಿಫ್ರೆನ್ಸ್. ಮತ್ತು ಪಿಂಕ್ ಟು ರೆಡ್ ಸ್ಕಿನ್ ಇರುವಂತಹದ್ದು, ಇಚ್ಚಿಂಗ್ ಜಾಸ್ತಿ ಇರುವಂತಹದ್ದೆಲ್ಲ ಇದರ ಗುಣಲಕ್ಷಣ.
ಎಸ್, ಇದಕ್ಕೆ ನೀವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಏನು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ? ಓಕೆ, ಯೋಗ ಮತ್ತು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಏನಿದೆ, ನಾವು ಯಾವುದೇ ಒಂದು ನಮ್ಮಲ್ಲೊಂದು ಸ್ಲೋಗನ್ನ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಯಾವುದೇ ರೋಗ ಬಂದು ಅದನ್ನು ನಾವು ಕ್ಯೂರ್ ಮಾಡೋದಕ್ಕಿಂತ ರೋಗ ಬರುವುದಕ್ಕಿಂತ ಮೊದಲೇ ಅದನ್ನು ತಡೆಯುವುದು ಉತ್ತಮ ಅಂತ. ಸೊ ನಮ್ಮಲ್ಲಿ ನಾವು ನ್ಯಾಚುರೋಪತಿಯಲ್ಲಿ ನೋಡಬೇಕಿದ್ರೆ, ನ್ಯಾಚುರೋಪತಿಯಲ್ಲಿ ನಮ್ಮದು ಡಯಟ್ ಥೆರಪಿ ಅಂತ ಇದೆ, ಬೇರೆ ಜಲಚಿಕಿತ್ಸೆ ಹೈಡ್ರೋಥೆರಪಿ ಅಂತ ಇದೆ, ಅಕ್ಯುಪಂಕ್ಚರ್ ಇದೆ, ಕ್ರೋಮೊಥೆರಪಿ ಅಂದರೆ ಬಣ್ಣಗಳನ್ನು ಯೂಸ್ ಮಾಡಿಕೊಂಡು ಕ್ಯೂರ್ ಮಾಡುವಂತಹದ್ದು, ಅದನ್ನು ಕ್ರೋಮೊಥೆರಪಿ ಅಂತ ಹೇಳ್ತೇವೆ, ಮಡ್ ಬಾತ್ ಇರುವಂತಹದ್ದು, ಮಸಾಜ್ ಥೆರಪಿ. ಮತ್ತು ಯೋಗದಲ್ಲಿ ಬಂದರೆ ಅದರಲ್ಲಿ ಪ್ರಾಣಾಯಾಮ, ಆಸನಾಸ್, ಮೆಡಿಟೇಷನ್ ಇದೆಲ್ಲನೂ ಇದೆ. ಈಗ ಎಸ್, ಸೌಖ್ಯವನದ ವಿಚಾರಕ್ಕೆ ಬಂದಾಗ ಎಸ್, ನೀವೀಗ ನೂರಾರು ಈ ರೀತಿಯ ಪೇಷಂಟ್ಗಳನ್ನು ಇಲ್ಲಿ ನೋಡಿರ್ತೀರಿ. ಇಲ್ಲಿ ಬಂದಂಥ ಪೇಷಂಟ್ಗಳು ಕೊಟ್ಟಂಥ ಫೀಡ್ಬ್ಯಾಕ್, ಅವರ ಪ್ರತಿಕ್ರಿಯೆಗಳು, ಅವರಿಗೆ ಯಾವ ರೀತಿ ಒಂದು ಪ್ರಯೋಜನ ಆಗಿದೆ ಅಂತ. ಅಂದರೆ ನಾವು ಇಲ್ಲಿ ಸೌಖ್ಯವನದಲ್ಲಿ ಏನು ಮಾಡ್ತೀವಿ ಅಂದರೆ, ಪೇಷಂಟ್ಸ್ ಒಮ್ಮೆ ಬಂದರೆ ಈ ಸೋರಿಯಾಸಿಸ್ ಅನ್ನುವ ಕಂಡೀಷನ್ಗೆ ಮಿನಿಮಮ್ 15 to 21 ಡೇಸ್ ಅಂತೂ ಅವ್ರ ಅಡ್ಮಿಷನ್ ಇರಲೇಬೇಕಾಗುತ್ತೆ. ಬಿಕಾಸ್ ಸ್ಕಿನ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಇದನ್ನು ಕ್ಯೂರ್ ಅಂತಲ್ಲ, ಬಿಕಾಸ್ ಇದು ಆಟೋ ಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ಕಂಪ್ಲೀಟ್ ಕ್ಯೂರ್ ಅಂತ ಹೇಳಲಿಕ್ಕಾಗಲ್ಲ. ಇದರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಯಾವುದೇ ಟ್ರೀಟ್ಮೆಂಟ್ ಅವರು ತಗೊಂಡ್ರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು. ನಮ್ಮ ನ್ಯಾಚುರೋಪತಿಯಲ್ಲಿ ನಾವು ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಅವರಿಗೆ ಟೀಚ್ ಮಾಡೋದ್ರಿಂದ ಅವರು ಫರ್ದರ್ ಅವರ ಫ್ಯೂಚರಲ್ಲಿ ಕೂಡ ಈ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಕಮ್ಮಿ, ಲೈಕ್ ಸಿಂಪ್ಟಮ್ಸ್ ಜಾಸ್ತಿ ಬರದೇ ಇರೋ ಥರ ಕಂಟಿನ್ಯೂ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಅಂದರೆ ಇಲ್ಲಿ ಬಹುಮುಖ್ಯವಾಗಿ ನೀವು ಹೇಳುವಂಥದ್ದು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಅಂತ. ಎಸ್, ಏನೆಲ್ಲ ಜೀವನ ಶೈಲಿಯ ಬದಲಾವಣೆಯನ್ನು ಸೋರಿಯಾಸಿಸ್ ಏನು ಗುಣಲಕ್ಷಣ ಇರುವವರು ಅಥವಾ ಆಲ್ರೆಡಿ ಸೋರಿಯಾಸಿಸ್ ಬಂದಿರುವವರು ಏನು ಅಳವಡಿಸಿಕೊಳ್ಬೇಕು? ನಾವಂದರೆ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರೆ, ಮೇಯ್ನಾಗಿ ನಾವು ಡಯಟ್ ಥೆರಪಿ ಅಂತ ನೋಡಿದಾಗ ಅದೊಂದು ನಾವು ಫಸ್ಟ್ ಒಂದು 7 ಡೇಸ್ ಹಾಗೆ ಫಾಸ್ಟಿಂಗ್ ಮಾಡಬೇಕಾಗುತ್ತೆ ಪೇಷಂಟ್ಸ್. ಅಂದರೆ ಜ್ಯೂಸ್ ಫಾಸ್ಟಿಂಗ್ ಯಾವುದೆಲ್ಲ ಇರ್ಬೋದು, ಕ್ಯಾರೆಟ್ ಜ್ಯೂಸ್ ಇರ್ಬೋದು, ಬೀಟ್ರೂಟ್ ಜ್ಯೂಸ್ ಇರ್ಬೋದು, ಕ್ಯೂಕ್ಯುಂಬರ್ ಜ್ಯೂಸಸ್ ಇರ್ಬೋದು, ಇಂತಹ ಜ್ಯೂಸಸ್ಸನ್ನು ಫಾಸ್ಟಿಂಗೆ ಕೊಡುವಂಥದ್ದು. ಒಂದು 7 ಡೇಸ್ ಅವರು ಬರೀ ಇಂಥ ಜ್ಯೂಸಸ್ಸಲ್ಲಿ ಮಾತ್ರ ಇರುವಂಥದ್ದು. ಅದು ಕಂಟಿನ್ಯೂ ಮಾಡಿಕೊಂಡು ನಟ್ಸ್ ಇಲ್ಲ ಸೀರಿಯಲ್ಸ್ ಮತ್ತು ಆರ್ಗ್ಯಾನಿಕಲಿ ನಾವು ಇದು ಬೆಳೆದಿರುವಂತಹ ವೆಜಿಟೇಬಲ್ಸ್, ಫ್ರೂಟ್ಸ್ ಇಂಥದ್ದನ್ನು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಮತ್ತು ಬಹುಮುಖ್ಯವಾಗಿ ಅವರು ಮನೆಯಲ್ಲಿ ಈಗ ಈ ಮೊದಲು ಅವರ ಲೈಫ್ ಸ್ಟೈಲ್ ಹೇಗಿತ್ತು, ಈಗಿನ ಎಲ್ಲ ಜಾಮನ್ ನಿಮ್ಗೆ ಗೊತ್ತಿರ್ಬೋದು, ಜಂಕ್ ಫುಡ್ ಜಾಸ್ತಿ ತಿಂತಾರೆ, ಜಾಸ್ತಿ ತಿನ್ನುವಂತಹದ್ದು, ರಿಫೈನ್ಡ್ ಆಯಿಲ್ಸ್ ಜಾಸ್ತಿ ಮಾಡುವಂತಹದ್ದು ಇರ್ತದೆ. ಇಂಥದನ್ನು ಆದಷ್ಟು ಅವಾಯ್ಡ್ ಅಂದರೆ ಕಂಪ್ಲೀಟಾಗಿ ಅದನ್ನು ಸ್ಟಾಪ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟ್ ನಾವು ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ನಾವು ಬಂದಾಗ ಇದರಲ್ಲಿ ಮೇಯ್ನಾಗಿ ಮಡ್ ಥೆರಪಿ ಕೊಡ್ಬೋದು. ಯಾವ ಪಾರ್ಟಲ್ಲಿ ನಮಗೆ ಇದು ಸಿಂಪ್ಟಮ್ ಇದೆ ಅಲ್ಲಿಗೆ ನಾವು ಮಡ್ ಥೆರಪಿ ಅಪ್ಲಿಕೇಶನ್ ಮಾಡಿಕೊಳ್ಳುವುದು ಉತ್ತಮ. ಬಿಕಾಸ್ ಇದರಲ್ಲಿ ಏನಿರುತ್ತೆ, ಎಲಿಮಿನೇಟಿವ್ ಪ್ರಾಪರ್ಟಿ ಇರುತ್ತೆ ಮಡ್ಡಿಗೆ, ಅದು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಇಂಪಾರ್ಟೆಂಟ್ ಸನ್ ಥೆರಪಿ ಅಂತ, ಲೈಕ್ ಸೂರ್ಯನ ಕಿರಣ ಆದಷ್ಟು ಬೇಕಾಗುತ್ತೆ ನಮಗೆ. ಬಿಕಾಸ್ ಯಾವಾಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಇರುತ್ತೆ ಆವಾಗ ಅಲ್ಲಿ ನ್ಯೂಟ್ರಿಷನಲ್ ಫ್ಲೋ ಕೂಡ ಕಮ್ಮಿ ಇರುತ್ತೆ. ನಾವು ಯಾವಾಗ ಸೂರ್ಯನ ಕಿರಣಕ್ಕೆ ಹೋಗ್ತೀವಿ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಇನ್ನು ಬೇರೆ ನಾವು ಎಪ್ಸಮ್ ಸಾಲ್ಟ್ ಬಾತ್ ಅಂತ ಹೇಳ್ತೀವಿ. ನಾವು ಸ್ನಾನ ಮಾಡುವಂತಹ ನೀರಿಗೆ ಎಪ್ಸಮ್ ಸಾಲ್ಟನ್ನು ಹಾಕಿ ದಿನ ಸ್ನಾನ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇದು ಎಲ್ಲರೂ ಕೂಡ ಮನೆಯಲ್ಲಿ ಫಾಲೋ ಮಾಡಲಿಕ್ಕೆ ಆಗುವಂತಹ ಟ್ರೀಟ್ಮೆಂಟ್. ಎಸ್ ಡಾಕ್ಟರ್, ಈಗ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಸಂದರ್ಭದಲ್ಲಿ ಯಾವೆಲ್ಲ ಯೋಗಾಸನಗಳು ಈ ಒಂದು ಸೋರಿಯಾಸಿಸ್ಗೆ ನೀವು ಸೂಚನೆ ಮಾಡ್ತೀರಿ? ಯೋಗ ಆಸನಾಸ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್, ಯೋಗದಲ್ಲಿ ನಾವು ಕೋಶ ಲೆವೆಲಲ್ಲಿ ಟ್ರೀಟ್ ಮಾಡೋದು ಉತ್ತಮ. 5 ಕೋಶಗಳಿದೆ: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ನಮ್ಮ ಸೋರಿಯಾಸಿಸಲ್ಲಿ ಸ್ಟ್ರೆಸ್ ಒಂದು ಮೇನ್ ಕಾಸ್ ಆಗಿರೋದ್ರಿಂದ ಇಲ್ಲಿ ನಾವು ಸ್ಟ್ರೆಸ್ ಫ್ರೀ ಮಾಡಲಿಕ್ಕೆ ಮೇಯ್ನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡುವಂತಹದ್ದು. ಅದರಲ್ಲಿ ನಾವು ಫಸ್ಟ್ ಅನ್ನಮಯ ಕೋಶ ಬಂದಾಗ ನಾವು ಮಾಡುವಂಥ ಯೋಗಿಕ್ ಕ್ರಿಯಾಸ್ ಅಂತಿದೆ, ಆಸನಾಸ್ ಅಂತಿದೆ. ಯೋಗಿಕ್ ಕ್ರಿಯಾಸಲ್ಲಿ ನಾವು ನೋಡುವಾಗ ವಮನ ದೌತಿ ಮತ್ತು ವಸ್ತ್ರ ದೌತಿಯನ್ನು ನಾವು ಸಜೆಸ್ಟ್ ಮಾಡ್ತೀವಿ ಪೇಷಂಟ್ಸಿಗೆ. ಅದೇ ಆಸನಾಸ್ ಅಂತ ಬಂದಾಗ ಕೂರ್ಮಾಸನ ಇರ್ಬೋದು, ಭುಜಂಗಾಸನ ಇರ್ಬೋದು, ಉಷ್ಟ್ರಾಸನ ಇರ್ಬೋದು, ಯೋಗ ಮುದ್ರಾಸನ ಇರ್ಬೋದು. ಈ 4 ಆಸನಗಳು ತುಂಬ ಒಳ್ಳೆಯದು ಮಾಡಲಿಕ್ಕೆ. ಅಂದರೆ ಒಂದು ಒತ್ತಡ ರಹಿತವಾದಂಥ ಜೀವನ ಶೈಲಿ ತುಂಬ ಇಂಪಾರ್ಟೆಂಟ್. ಓಕೆ. ಈಗ ಇನ್ನೊಂದು ಮಾತಿದೆ ಡಾಕ್ಟ್ರೆ, ಸೋರಿಯಾಸಿಸ್ಗೆ ಚಿಕಿತ್ಸೆ ಇಲ್ಲ ಅಂತ. ಸೊ ಇದಕ್ಕೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಹಿನ್ನೆಲೆ ಒಳಗಡೆ ಇದಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅದೊಂದು ನಾನು ಆಗಲೇ ಹೇಳಿದಾಗೆ ಇದೊಂದು ಆಟೋ ಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ಕಂಪ್ಲೀಟ್ ಕ್ಯೂರ್ ಇದಕ್ಕೆ ಇಲ್ಲ. ಯಾವುದೇ ಒಂದು ನೀವು ಚಿಕಿತ್ಸಾ ಪದ್ಧತಿ ತೆಗೆದ್ರು ಇದಕ್ಕೆ ಕಂಪ್ಲೀಟ್ ಕ್ಯೂರ್ ಅಂತ ಯಾರೂ ಹೇಳಲ್ಲ. ಬಟ್ ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ಸಿಂಪ್ಟಮ್ಸ್ ವೇರಿಯೇಷನ್ ಇರುತ್ತೆ. ನಾವು ಸ್ಟ್ರೆಸ್ ಒಂದು ಮೇನ್ ಕಾಸ್ ಆಗಿರೋದ್ರಿಂದ ಸ್ಟ್ರೆಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ನಮ್ಮ ಮನಸ್ಸನ್ನು ಆದಷ್ಟು ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು ನಮ್ಮ ಕೈಯಲ್ಲೇ ಇದೆ. ಇಂತಹ ಪೇಷಂಟ್ಸ್ ಆದಷ್ಟು ಮೆಡಿಟೇಷನ್ ಮಾಡುವಂಥದ್ದು ಇಂಪಾರ್ಟೆಂಟ್, ಯೋಗ ಪ್ರಾಣಾಯಾಮ ಇಂಥದನ್ನೆಲ್ಲ ಅವರ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳೋದು ಇಂಪಾರ್ಟೆಂಟ್. ಹಾಗೆಯೇ ನಾವು
ನಾವು ಪೇಷಂಟ್ಸ್ ಇಲ್ಲಿ ಬಂದು ಡಿಸ್ಚಾರ್ಜ್ ಆಗಿ ಹೋಗುವಾಗ ನಾವು ಹಾಗೇನೆ ಅವರನ್ನು ಕಳಿಸಲ್ಲ. ಅಂದರೆ ನಮ್ಮದ್ರಲ್ಲಿ ಇಂಟರ್ನಲ್ ಮೆಡಿಸಿನ್ ನಾವು ಯಾವುದು ಕೊಡೋದ ಕಾರಣ ನಾವು ಎಕ್ಸ್ಟರ್ನಲಿ ಎಲ್ಲ ಅವರನ್ನು ಟ್ರೀಟ್ ಮಾಡೋದ್ರಿಂದ ನಾವು ಅವರಿಗೆ ಫಾಲೋ ಅಪ್ ಕೊಡ್ತೀವಿ ಇಲ್ಲಿ ಹೋಗುವಾಗ. ಅವರ ಜೀವನ ಶೈಲಿ ಮುಂದೆ ಅವರು ಹೇಗೆ ಅಳವಡಿಸ್ಕೊಳ್ಬೇಕು, ಅವರೊಂದು ಇಲ್ಲಿಗೆ ಇನ್ನು 3 ಮಂತ್ಸ್ ಬಿಟ್ಟು ಬರೋರಿದ್ರೆ ಆ 3 ಮಂತ್ಸಲ್ಲಿ ಅವರು ಮನೆಯಲ್ಲಿ ಯಾವ ಥರ ಆಹಾರ ಪದ್ಧತಿ ಇರಬೇಕು, ಯಾವ ಥರ ಎಕ್ಸಸೈಸ್ ಮಾಡಬೇಕು, ಹೇಗಿರಬೇಕು ಅನ್ನೋದನ್ನು ಕೂಡ ನಾವು ಅವರಿಗೆ ಹೋಗುವಾಗ ಫಾಲೋ ಅಪ್ ಆಗಿ ಬ್ರೀಫ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಿನೇ ಅವ್ರನ್ನ ಕಳಿಸ್ತೀವಿ. ಸೊ ನಮ್ಮ ಪೇಷಂಟ್ಸ್ ಕೂಡ ಹಾಗೇನೆ ಒಳ್ಳೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅಂದರೆ ಕಾಲ್ ಮಾಡಿರ್ಬೋದು, ನಮಗೆ ನೆಕ್ಸ್ಟ್ ಟೈಮ್ ಬಂದಾಗ ಹೇಳುವಂತಹದ್ದಿರ್ಬೋದು, ಒಳ್ಳೆ ರೀತಿಯಾದಂತಹ ಸೌಖ್ಯವನದಲ್ಲಿ ಒಂದು ಒಳ್ಳೆಯ ರೀತಿಯ ವಾತಾವರಣ ಇದೆ ಅಂತ. ಎಸ್ ಥ್ಯಾಂಕ್ ಯು ಡಾಕ್ಟರ್. ಎಸ್ ಇದು ಸೌಖ್ಯ ಸಂಧಾನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಕಾಯಿಲೆ ಬಗ್ಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಹಿನ್ನೆಲೆಯಲ್ಲಿ ಯಾವ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸೌಖ್ಯವನ ಚಿಕಿತ್ಸಾ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಹರ್ಷಿತಾ ರೈ ಅವರು ತುಂಬ ಮನಮುಟ್ಟುವ ರೀತಿಯಲ್ಲಿ ಇವತ್ತು ನಮಗೆ ಆ ಒಂದು ವಿಚಾರವನ್ನು ಹೇಳಿದ್ದಾರೆ. ಅವರಿಗೆ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೀನಿ ಡಾಕ್ಟರ್. ಎಸ್ ಇದು ಇವತ್ತಿನ ಸೌಖ್ಯ ಸಂಧಾನ. Hello, my name is Neha. I'm from Pune. Pune is very far away from here, Mangalore. Coming all the way from Pune to Parika is worth it because the treatments here are very good. The people are very good. In 1 or 2 days you start feeling the difference what is happening to your body, and most importantly they are not very they're very nice to you. They care about you. So that's the best thing. Thank you. ನಮಸ್ಕಾರ, ನಾನು ಡಾಕ್ಟರ್ ಲೀನಾ ಅಂದ್ಬಿಟ್ಟು ನಾನು ಬ್ಯಾಂಗ್ಳೂರಿಂದ ಬಂದಿದ್ದೇನೆ. ಇಲ್ಲಿ ಸೌಖ್ಯವನಕ್ಕೆ ನಾನು ಇದು 7ನೇ ಬಾರಿಗೆ ಬರ್ತಾ ಇರೋದು. ಇಲ್ಲಿ ಸೌಖ್ಯವನದಲ್ಲಿ ನಮಗೆ ಯಾವ ರೀತಿ ಅನುಕೂಲಗಳಾಗುತ್ತೆ ಅಂತಂದರೆ ಇಲ್ಲಿ ವೈದ್ಯರು ಮತ್ತು ಇಲ್ಲಿನ ಸಿಬ್ಬಂದಿಗಳೆಲ್ಲ ತುಂಬ ಒಳ್ಳೆಯವರು, ತುಂಬ ಸಹಕಾರದಿಂದ ನಮಗೆ ಎಲ್ಲ ರೀತಿಯಲ್ಲೂ ಬಹಳ ಅರ್ಥ ಆಗುವ ರೀತಿ ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಇಲ್ಲಿ ನಾವು ಆರೋಗ್ಯವಂತರಾಗಿರಬೇಕು ಒಬ್ಬರು ಮನುಷ್ಯರು ಅಂತಂದರೆ ಯಾವ ರೀತಿ ತಮ್ಮ ದಿನನಿತ್ಯ ಕಾರ್ಯಗಳಲ್ಲಿ ನಾವು ಯಾವ ರೀತಿ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಮತ್ತು ಅದನ್ನು ಒಳ್ಳೆಯ ರೀತಿ ಇಟ್ಕೊಂಡು ನಾವು ಹೆಚ್ಚು ಸುಖವಾಗಿ ಉಲ್ಲಾಸವಾಗಿ ಇರ್ಬೋದು ಅಂತ ತೋರಿಸ್ಕೊಡ್ತಾರೆ. ಇಲ್ಲಿ ಯೋಗದಿಂದ ನಮ್ಮ ದಿನ ಶುರುವಾಗತ್ತೆ. ಒಂದು ಪ್ರಾರ್ಥನೆ ಮತ್ತು ಒಬ್ಬರಿಗೆ ಒಂದು ಒಳ್ಳೆಯದನ್ನು ಬಯಸುವುದು, ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಹೇಗೆ ಇರಬೇಕು ಅನ್ನೋದನ್ನ ಫಸ್ಟು ನಮ್ಮ ಮನಸ್ಸಿನಲ್ಲಿ ಅವರು ಬಿತ್ತುತ್ತಾರೆ. ಅದಾದಮೇಲೆ ನಮಗೆ ಆಹಾರ ಕ್ರಮ ಮುಖ್ಯವಾಗಿ ನಾವು ಈಗಿನ ಕಾಲದಲ್ಲಿ ಯಾವ ರೀತಿ ಕಲುಷಿತವಾದ ಆಹಾರ ತಗೋತಾ ಇದ್ದೀವಿ ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಇಲ್ಲಿ ಒಳ್ಳೆಯ ಆಹಾರ ಯಾವ ರೀತಿ ತಗೋಬೇಕು, ನಮ್ಗೆ ಸುತ್ತಮುತ್ತ ಲಭ್ಯ ಇರುವಂಥ ಆಹಾರನ ನಾವು ಯಾವ ರೀತಿ ತಗೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು, ಇದರಲ್ಲಿ ಒಳ್ಳೆಯ ಆಹಾರ ಯಾವುದು, ಕೆಟ್ಟ ಆಹಾರ ಯಾವುದು, ಒಳ್ಳೆಯ ಪದ್ಧತಿ ಯಾವುದು, ನಮ್ಮ ಅಭ್ಯಾಸ ಕ್ರಮಗಳು ಹೇಗಿರಬೇಕು, ನಾವು ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ಈ ಎಲ್ಲ ಒಳ್ಳೆಯದನ್ನು ಹೇಗೆ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬಹುದು, ಮತ್ತು ನಾವು ದಿನನಿತ್ಯ ನಮ್ಮ ಕಾರ್ಯಗಳು ಚಟುವಟಿಕೆಗಳು ಯಾವ ರೀತಿ ಪಾಸಿಟಿವ್ ಆಗಿರಬೇಕು, ಮತ್ತು ಎಲ್ಲವನ್ನು ನಾವು ಸಮತೋಲನವಾಗಿ ಹೇಗೆ ನಾವು ಕಾಪಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ಜನಗಳನ್ನೂ ಯಾವ ರೀತಿ ಸಂತೋಷವಾಗಿ ಇಡಬಹುದು, ಜೀವನದಲ್ಲಿ ಯಾವ ರೀತಿ ಸುಖವಾಗಿರ್ಬೋದು, ಸಂತೋಷವಾಗಿರ್ಬೋದು ಅನ್ನೋದನ್ನ ನಾವು ಇಲ್ಲಿ ಆರೋಗ್ಯ ಕಾಪಾಡಿಕೊಳ್ಳೋದರ ಜೊತೆಗೆ ನಾವು ಹೇಗೆ ಜೀವನದಲ್ಲಿ ಒಬ್ಬರಿಗೆ ಮಾದರಿಯಾಗಿರ್ಬೋದನ್ನು ಕಲಿಸ್ಕೊಡ್ತಾರೆ. ನಾನು ಈ ಸೌಖ್ಯವನಕ್ಕೆ ಬಹಳ ಕೃತಜ್ಞಳಾಗಿದ್ದೇನೆ. ಧನ್ಯವಾದಗಳು. ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನ ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಕ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ.
ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ: ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರಿಕಾ, ಉಡುಪಿ. ದೂರವಾಣಿ 0820 2544 206 99 458 01594 9483 932325 www.naturecureparika.com